ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯದ ಧ್ಯಾನವಿದು. ದೇವರ ವಾಕ್ಯದ ಧ್ಯಾನದ ಮೂಲಕ ನಮ್ಮ ಜೀವನ ಪರಿವರ್ತನೆಯನ್ನು ಮಾಡುವಂಥ ಈ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಈ ಜೀವನದಲ್ಲಿ ದೇವರು ಕೊಟ್ಟಂಥ ಈ ಸುಂದರಮಯ ಜೀವನದ ಕಾಣಿಕೆಯನ್ನು ಪಡೆದಿದ್ದೀವಿ. ಆದರೆ ಸಹೋದರ ಸಹೋದರರೇ, ದೇವರಿಂದ ನಾವು ಪಡೆದ ಈ ಜೀವನ ಎಂಬ ಕಾಣಿಕೆ ಮಾತ್ರ ಮುಖ್ಯ ಅಲ್ಲ, ಅದನ್ನು ಹೇಗೆ ಜೀವಿಸ್ತೆ ಎಂಬುದು ಬಹಳ ಮುಖ್ಯ. ಇದರ ಬಗ್ಗೆ ಇವತ್ತು ದೇವರ ಧ್ಯಾನವನ್ನು ಮಾಡೋಣ. ದೇವರು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಥ ಒಂದು ಘಟನೆಯನ್ನು ನಾವು ಕೇಳಿದ್ದೇವೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಅಂದರೆ ಯಾವುದೋ ಒಂದು ಮಾಣಿಕ್ಯ ಅಥವಾ ವಜ್ರವನ್ನೊಂದು ಮಂಗನ ಕೈಯಲ್ಲಿ ಕೊಟ್ಟರೆ ಆ ಮಂಗನಿಗೆ ಅದರ ಮೌಲ್ಯ ತಿಳಿಯುವುದಿಲ್ಲ. ಮಂಗ ಆಡಿಬಿಡುತ್ತೆ, ಬಿಸಾಡಿ ಬಿಡುತ್ತೆ. ನಮ್ಮ ಜೀವನದಲ್ಲಿ ಅದೇ ಆಗುತ್ತೆ ಹಲವಾರು ಬಾರಿ. ದೇವರ ರೂಪದಂಥ ಮನುಷ್ಯರು ನಾನು ಮತ್ತು ನೀವು ಈ ಲೋಕದಲ್ಲಿ ಈ ಜೀವನದ ಮೂಲಕ ಒಳ್ಳೆಯದನ್ನು ಮಾಡುವುದು ಬಿಟ್ಟು ನಾವು ಜೀವನದ ಅರ್ಥವನ್ನು ಕಂಡುಕೊಳ್ಳದೆ ನಮ್ಮ ಜೀವನ ಇತರರನ್ನು ನಾಶ ಮಾಡೋ, ಇತರರಿಗೆ ಕೆಟ್ಟದನ್ನು ಬಗೆಯುವ ಈ ಜೀವನಕ್ಕೆ, ಈ ಲೋಕದ ಆಶೆಗೆ ಒಳಪಟ್ಟು ಸ್ವಾರ್ಥದಿಂದ ಜೀವಿಸಿ, ಜಿಪುಣತೆಯಿಂದ ಜೀವಿಸಿ ದೇವರು ಕೊಟ್ಟಂಥ ಐಶ್ವರ್ಯ, ಆ ಬುದ್ಧಿಶಕ್ತಿ ಎಲ್ಲ ಕಳ್ಕೊಳ್ಳುವ ಒಂದು ಮಟ್ಟಕ್ಕೆ ನಾವು ತಲುಪುತ್ತೇವೆ. ಇದರ ಬಗ್ಗೆ ಒಂದು ಜಾಗೃತಿಯನ್ನು ಇವತ್ತಿನ ದೇವರ ವಾಕ್ಯ ನಮಗೆ ಕೊಡುತ್ತೆ. ಎಲ್ಲರೂ ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ನಾವು ಸಿರಾಕನ ಗ್ರಂಥದಿಂದ ಆರಿಸಿದ್ದೇವೆ. ಅಧ್ಯಾಯ 14 ವಾಕ್ಯ 3ರಿಂದ ನಾವು ಕೇಳೋಣ. ಐಶ್ವರ್ಯ ತಕ್ಕುದಲ್ಲ ಜಿಪುಣನಿಗೆ, ಹಣ ತೆಗೆದುಕೊಂಡರೆ ಪ್ರಯೋಜನವಿಲ್ಲ ಸ್ವಾರ್ಥಿಗೆ. ಐಶ್ವರ್ಯ ತಕ್ಕುದಲ್ಲ ಜಿಪುಣನಿಗೆ, ಹಣ ತೆಗೆದುಕೊಂಡರೆ ಪ್ರಯೋಜನವಿಲ್ಲ ಸ್ವಾರ್ಥಿಗೆ. ಯಾಕೆ? ತನ್ನನ್ನು ತಾನೇ ಸವೆಸಿ ಕೂಡಿರುವವನು ಕೂಡಿರುತ್ತಾನೆ ಪರರಿಗಾಗಿ. ಅವರು ದುಂದುವೆಚ್ಚ ಮಾಡುತ್ತಾರೆ ಆತನ ಆಸ್ತಿಯನ್ನೇ ಬಳಸಿ. ತನಗೆ ತಾನೇ ಜಿಪುಣವಾಗಿರುವವನು ಯಾರಿಗೆ ತಾನೇ ಉದಾರಿಯಾಗುತ್ತಾನೆ? ತನ್ನ ಸ್ವಂತ ಆಸ್ತಿಯಿಂದ ತಾನಾದರೂ ಸುಖಪಡುತ್ತಾನೆಯೇ? ತನಗೆ ತಾನೇ ಜಿಪುಣನಾಗಿರುವವನಿಗಿಂತ ನೀಚನು ಬೇರೊಬ್ಬನಿಲ್ಲ. ದೇವರ ವಾಕ್ಯ ಹೇಳುತ್ತೆ. ಸಹೋದರ ಸಹೋದರರೇ, ಕೆಲವು ಸಮಯದ ಹಿಂದೆ ನಾನು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದೆ. ಈ ಕಾಶ್ಮೀರ ಪ್ರವಾಸದಲ್ಲಿ ನನ್ನಿಂದಿದ್ದಗೊಬ್ಬ ಸಹಪಾಠಿ ಅವರು ಹೇಳಿದರು, ಫಾದರ್, ನಾವು ಈ ಕಾಶ್ಮೀರ ಪ್ರವಾಸಕ್ಕೆ ನಿಮ್ಮೊಂದಿಗಿದ್ದೇವೆ. ಇನ್ನು ನೀವೆಲ್ಲರ ನೀವು ಇಂಥ ಒಂದು ಪ್ರವಾಸವನ್ನು ಏರ್ಪಡಿಸುತ್ತೀರಾ? ಅದನ್ನು ನಾವು ನಿಮ್ಮೊಂದಿಗೆ ಬರುತ್ತೇವೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಹಲವಾರು ವರ್ಷ ಕಷ್ಟಪಟ್ಟು ನಾವು ದುಡಿದಿದ್ದೇವೆ. ಏನೋ ನಾವು ಸ್ವಲ್ಪ ಉಳಿಸಿದ್ದಿದ್ದೆ, ಅದನ್ನು ನಾವು ಖಂಡಿತವಾಗಿ ಈ ಪ್ರಾಯದಲ್ಲಿ ಈಗ ನಮಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ನಾವು ಅದನ್ನು ಸ್ವಲ್ಪ ನಮ್ಮ ಆನಂದಕ್ಕಾಗಿ ಅದು ಖರ್ಚು ಮಾಡುತ್ತೇವೆ. ಹೀಗೆ ನಾವು ಪ್ರವಾಸಕ್ಕೆ ಹೊರಟು ಖಂಡಿತ ಇಂಥ ರೀತಿಯಲ್ಲಿ ನಾವು ಜೀವನದಲ್ಲಿ ಸಂತೋಷ ಪಡಲು ಪ್ರಯತ್ನ ಪಡುವೆ ಅಂತ ಹೇಳಿದರು. ಸತ್ಯ ಸಹೋದರ ಸಹೋದರರೇ, ದೇವರು ನಮಗೆ ಕೊಟ್ಟಂಥ ಜೀವನ ಎಂಬುದು ಯಾತಕ್ಕಾಗಿ?
ದೇವರ ವಾಕ್ಯ ಹೇಳುತ್ತೆ, ಐಶ್ವರ್ಯ ತಕ್ಕುದಲ್ಲ ಜಿಪುಣನಿಗೆ. ಜಿಪುಣ ಅಂದರೆ ಯಾರು? ಒಬ್ಬ ಜಿಪುಣ ಅಂದರೆ ತನ್ನ ಜೀವನದ ಅರ್ಥ ಮಾಡಿಕೊಳ್ಳದವನು, ತನ್ನಲ್ಲಿರುವ ವಸ್ತುಗಳು ಐಶ್ವರ್ಯದ ಬಗ್ಗೆ ಯೋಚನೆ ಮಾಡಿದವನು. ದೇವರು ನಮಗೆ ಯಾತಕ್ಕೆ ಕೊಟ್ಟಿದ್ದಾರೆ? ಒಂದು ದೀಪವನ್ನು ನಮಗೆ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಆ ದೀಪವನ್ನು ಯಾತಕ್ಕಾಗಿ? ಕೂಡಿಡುವುದಕ್ಕಾಗಿ ಅಲ್ಲ. ಆ ದೀಪವನ್ನು ಬೆಳಗಿಸ್ತೇವೆ ನಾವು. ದೀಪ ಬೆಳಗಬೇಕು. ಆ ದೀಪ ಬೆಳಗಿಲ್ಲ ಅಂದರೆ ಏನರ್ಥ? ಅದು ಯಾವ ಪುರುಷಾರ್ಥಕ್ಕಾಗಿ, ಯಾವುದಕ್ಕಾಗಿದ್ದು? ಪ್ರಯೋಜನವಿಲ್ಲ. ಬೆಳಗದ ದೀಪ ವ್ಯರ್ಥ. ಅದೇ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಂಥ ಐಶ್ವರ್ಯ, ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ ನಿನಗೆ ದೇವರು, ಎಕರೆಗಟ್ಟಲೆ ಆಸ್ತಿಯನ್ನು ಕೊಟ್ಟಿದ್ದಾರೆ ನಿನಗೆ ದೇವರು. ಅದನ್ನು ಕೂಡಿಡುವುದಕ್ಕಾಗಿಯೋ? ಸಹೋದರ ಸಹೋದರಿ, ದೇವರು ನಿನಗೆ ಕೊಟ್ಟಂಥ ಆಸ್ತಿ ಅಥವಾ ಐಶ್ವರ್ಯ ಇದು ನಿನ್ನ ಜೀವನದಲ್ಲಿ ಕೂಡಿರುವುದಕ್ಕಾಗಿ ಅಲ್ಲ. ಇದರ ಮೂಲಕ ನೀನು ದೇವರ ಸೇವಕನಾಗಿರಬೇಕು. ಆ ದೇವರ ಸೇವಕನಾಗಿ ದೇವರ ಜನರಿಗೆ ಅವರ ಜೀವನದಲ್ಲಿ ಸಹಾಯ ಮಾಡಬೇಕು. ಲಕ್ಷಗಟ್ಟಲೆ ದುಡ್ಡು ಆ ನಿನ್ನ ಬ್ಯಾಂಕ್ ಅಕೌಂಟಿನಲ್ಲಿ, ಬ್ಯಾಂಕ್ ಖಾತೆಯಲ್ಲಿ ಕೊಳೆಯುವುದಕ್ಕಲ್ಲ, ಅಥವಾ ಲಕ್ಷಗಟ್ಟಲೆ ನಿನ್ನ ಕಬಾಟಿನಲ್ಲಿ ಕೂಡಿರುವುದಕ್ಕಲ್ಲ. ಎಷ್ಟೋ ಜನರು ಕಣ್ಣೀರನ್ನು ಹರಿಸುತ್ತಾರೆ. ಅವರ ಜೀವನದಲ್ಲಿ ಅನುಭವಿಸುವ ನೋವುಗಳು ಅವರ ಕಣ್ಣೀರು ಹರಿಯುವಂತೆ ಮಾಡುತ್ತೆ. ಅವರ ಜೀವನದಲ್ಲಿ ಅವರು ಅನುಭವಿಸುವಂಥ ಬಡತನದಿಂದ ಅವರ ಜೀವನ ಕಂಗಾಲಾಗಿದೆ. ನಿಲ್ಲಲಿಕ್ಕೆ ಒಂದು ಸೂರಿಲ್ಲ, ಒಂದು ಚಿಕ್ಕ ಮನೆ ಇಲ್ಲ, ವರ್ಷಗಟ್ಟಲೆ ಬಾಡಿಗೆ ಮನೆಯಲ್ಲಿ ವಾಸ, ಮಾಡಲು ಒಳ್ಳೆ ಊಟ ಇಲ್ಲ. ನೀನು ಹೋಟೆಲಿಗೆ ಹೋಗಿ ಬಿರಿಯಾನಿ ತಿಂತೀಯಾ, ಬಗೆ ಬಗೆಯ ಮಾಂಸದ ಊಟವನ್ನು ಊಟ ಮಾಡ್ತೀಯಾ, ಬಗೆ ಬಗೆಯ ರೀತಿಯ ಪಕ್ವಾನಗಳನ್ನು ತಿಂತೀಯಾ. ಆದರೆ ಆ ಬಡವನಿಗೆ ದಿನಕ್ಕೊಮ್ಮೆ ಸಿಗುವ ಆ ಒಂದು ಗಂಜಿ ಊಟ ಒಂದು ಅಥವಾ ಎರಡು ಬಾರಿ, ಅದೇ ಜೀವನ ಅಮೃತ. ಬೇರೆ ಆತನಲ್ಲಿ ಇಲ್ಲ. ಆತನು ಕೇವಲ ಗಂಜಿ ಉಣಬೇಕು. ಆತನ ಮಕ್ಕಳು ಕೇವಲ ಗಂಜಿ ಊಟದಲ್ಲಿ ತೃಪ್ತಿ ಪಡಬೇಕು. ಏನೋ ಒಂದು ಒಳ್ಳೆಯದನ್ನು ತರೋಣ ಅಂದ್ರೆ ಹಣ ಇಲ್ಲ. ಹಾಗಿರುವಾಗ ಅವನ ಜೀವನಕ್ಕೆ ಆಧಾರವನ್ನು ಕೊಡುವವರು ಯಾರು? ಸಹೋದರ ಸಹೋದರಿ, ಚಂದವಾದ ಬಟ್ಟೆಯನ್ನು ಉಡುತ್ತೀಯಾ, ಸೂಟು ಕೋಟುಗಳನ್ನು ಧರಿಸ್ತೀಯಾ, ಬಣ್ಣ ಬಣ್ಣದ ಸೀರೆಗಳನ್ನು ನೀನು ಧರಿಸ್ತೀಯಾ, ನಿನ್ನ ಜೀವನದಲ್ಲಿ ಶೋಕಿ ಜೀವನವನ್ನು ನಡೆಸ್ತೀಯಾ. ಆದರೆ ನಿನ್ನೊಬ್ಬ ಸಹೋದರ, ನಿನ್ನೊಬ್ಬ ಸಹೋದರಿ ಉಡಲಿಕ್ಕೆ ಬಟ್ಟೆ ಇಲ್ಲ, ಹರಿದ ಬಟ್ಟೆ, ಒಂದು ಜೋಡಿ ಬಟ್ಟೆ ಅಥವಾ ಎರಡು ಜೋಡಿ ಬಟ್ಟೆ, ಕಷ್ಟಪಟ್ಟು ದುಡಿಯುವಾಗ ಏನು ಸಿಗುತ್ತೆ, ಬಾಡಿಗೆಗೆ ಹೋಗುತ್ತೆ, ಆಹಾರಕ್ಕೆ ಹೋಗುತ್ತೆ, ವರ್ಷಕ್ಕೆ ಒಂದು ಡ್ರೆಸ್ ತಗೊಳ್ಳಲು ಹಣ ಇಲ್ಲ. ಹೀಗಿರುವಾಗ ಆ ಮನುಷ್ಯನ ಬಟ್ಟೆಯನ್ನು ಮುಚ್ಚಲು, ಮಾನವನ್ನು ಮುಚ್ಚಲು ಬಟ್ಟೆ ಇಲ್ಲದಂತ ಆ ಸಮಯದಲ್ಲಿ ಸಹೋದರ ಸಹೋದರಿ, ಆ ಒಬ್ಬ ಮನುಷ್ಯನ ಹೊಟ್ಟೆಯಲ್ಲಿ ಹಸಿವಿನ ತಾಳಲಾರದೆ ಕಷ್ಟಪಡುತ್ತಿರೋ ಆ ಸಮಯದಲ್ಲಿ ಒಬ್ಬ ಮನುಷ್ಯನಿಗೆ ಸೂರಿಲ್ಲದೆ ಎಲ್ಲೋ ಬಾಡಿಗೆಯಲ್ಲಿ ಅಥವಾ ಎಲ್ಲೋ ರಸ್ತೆಯಲ್ಲಿ ಎಲ್ಲೋ ಯಾರ ಪಡಸಾಲೆಯಲ್ಲಿ ಮಲಗುವಂಥ ಸಮಯದಲ್ಲಿ ನಿನ್ನ ಬ್ಯಾಂಕ್ ಖಾತೆಯಲ್ಲಿ, ನಿನ್ನ ಕಬಾಟಿನಲ್ಲಿ ಹಣ ಕೊಳೆಯುತ್ತಿದೆ ಎಂದರೆ ನೀನು ಜಿಪುಣನಲ್ಲವೇ? ಯಾರಿಗೂ ಖರ್ಚು ಮಾಡಬೇಕಾದ ಹಣ ನಿನ್ನಲ್ಲಿ ಕೊಳೆಯುತ್ತಿದೆ.
ಆ ಹಣ ಖರ್ಚು ಮಾಡುವಂತ ಒಂದು ಮನಸ್ಸು ನಿನಗೆಲ್ಲ. ಕೂಡಿಡುತ್ತೀಯ, ಒಂದು ದಿನ ನೀವು ಸಾಯುತ್ತೀಯ. ಆ ಹಣ ಯಾರೋ ತಿಂದು ಬಿಡ್ತಾರೆ. ಯಾತಕ್ಕಾಗಿ ನೀನು ಕೂಡಿಟ್ಟಿದ್ದೀಯಾ? ಜಿಪುಣನ ಅವಸ್ಥೆ ಇದು. ಸಹೋದರ ಸಹೋದರರೇ, ಒಬ್ಬ ಜಿಪುಣ ದೇವರ ಮುಂದೆ ಆತನು ಉತ್ತರಿಸಬೇಕು. ದೇವರ ಆ ಒಂದು ಕಾಣಿಕೆ ಅವನಿಗೆ ದಕ್ಕಿದೆ. ದೇವರು ಉದಾರವಾಗಿ ಆತನಿಗೆ ಕೊಟ್ಟಿದ್ದಾನೆ, ಐಶ್ವರ್ಯವನ್ನು ಕೊಟ್ಟಿದ್ದಾನೆ, ಜೀವನವನ್ನು ಕೊಟ್ಟಿದ್ದಾನೆ, ಸಮಯವನ್ನು ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಯಾವುದಕ್ಕಾಗಿ? ನಿನಗೆ ಕೊಟ್ಟಂಥ ಸಮಯ ನಿನ್ನ ಮಂಚದಲ್ಲಿ ಹಂಗಾತ ಮಲಗಲಿಕ್ಕಲ್ಲ, ಟಿವಿಯ ಮುಂದೆ ಕುಳಿತು ಭೋಗ ಜೀವನ ನಡೆಸುವುದಕ್ಕಲ್ಲ. ನಿನ್ನ ಜೀವನದಲ್ಲಿ ಬರೀ ಈ ಲೋಕದ ಆ ಒಂದು ಸುಖವನ್ನು ಪಡೆಯಲಿಕ್ಕೆ ಮಾತ್ರ ಅಲ್ಲ. ನಿನ್ನ ಜೀವನದಲ್ಲಿ ಈ ಜೀವನ ದೇವರು ಕೊಟ್ಟದ್ದು ದುಡಿಯಲಿಕ್ಕಾಗಿ, ನಿನ್ನ ಸಮಯವನ್ನು ಇತರರಿಗಾಗಿ ಖರ್ಚು ಮಾಡುವುದಕ್ಕಾಗಿ, ಇತರ ಸಹಾಯಕ್ಕೆ ಧಾವಿಸುವುದಕ್ಕಾಗಿ, ಇದರ ಕಷ್ಟವನ್ನು ಆಲಿಸುವುದಕ್ಕಾಗಿ, ಇತರರ ಕಷ್ಟಗಳನ್ನು ನೋಡುವುದಕ್ಕಾಗಿ, ಇದರ ಕಷ್ಟ ದುಃಖದಲ್ಲಿ ಎರಡು ಮಾತುಗಳನ್ನು, ಪ್ರೀತಿಯ ಮಾತುಗಳನ್ನು ಆಡುವುದಕ್ಕಾಗಿ ಜೀವನ ಕೊಟ್ಟಿದ್ದಾರೆ ದೇವರು. ನಿನಗೆ ವ್ಯರ್ಥ ಮಾಡ್ತೀಯಾ? ಜಿಪುಣನಾಗುತ್ತೀಯಾ? ಸಹೋದರ ಸಹೋದರಿ, ನಿನ್ನ ಜೀವನ ಎಂತಹ ಜೀವನ ನೆನಪಿಸು. ಜೀವನದಲ್ಲಿ ಅನೇಕ ಬಾರಿ ನಾವು ಜಿಪುಣರಾಗುತ್ತೇವೆ. ದೇವರು ಕೊಟ್ಟಂಥ ಐಶ್ವರ್ಯ, ದೇವರು ಕೊಟ್ಟಂಥ ಸಮಯ, ದೇವರು ಕೊಟ್ಟಂಥ ಬುದ್ಧಿವಂತಿಕೆ, ದೇವರು ಕೊಟ್ಟಂಥ ಆಸ್ತಿ ಪಾಸ್ತಿ ಇವೆಲ್ಲವೂ ಕೊಳೆಯುತ್ತಿದ್ದೆಂದಾದರೆ, ಅದರಿಂದ ಯಾರಿಗೊಂದು ಪ್ರಯೋಜನ ಆಗುವುದಿಲ್ಲವೆಂದಾದರೆ ನೀನು ಜಿಪುಣನಲ್ಲವೇ? ಜಿಪುಣನ ಜೀವನ ಯಾತಕ್ಕಾಗಿ ವ್ಯರ್ಥ? ಯಾರೊಬ್ಬನ ಜೀವನದಲ್ಲಿ ನಿನ್ನಿಂದ ಒಳ್ಳೆಯದಾಗುವುದಿಲ್ಲ. ನಿನ್ನ ಆಸ್ತಿಯಿಂದಾಗಿ, ನಿನ್ನ ಐಶ್ವರ್ಯದಿಂದಾಗಿ, ನಿನ್ನ ಜೀವನದಿಂದ, ಸಮಯದಿಂದ ಯಾರೊಬ್ಬನಿಗೂ ಪ್ರಯೋಜನವಾಗುವುದಿಲ್ಲವೆಂದಾದರೆ ನಿನ್ನ ಜೀವನ ವ್ಯರ್ಥ. ದೇವರ ಮುಂದೆ ಏನಿಲ್ಲ ನಿನ್ನಲ್ಲಿ ಒಳ್ಳೆಯದೆಂಬುದು ಹೇಳಲು. ಆದ್ದರಿಂದ ದೇವರ ವಾಕ್ಯ ಇದಕ್ಕಾಗಿ ಹೇಳುತ್ತೆ, ಸಹೋದರಿಯರೇ, ಐಶ್ವರ್ಯ ತಕ್ಕುದಲ್ಲ ಜಿಪುಣನಿಗೆ. ಐಶ್ವರ್ಯ ಬೇಕು ಕೊಡುವ ಕೈಗಳಿಗೆ, ಐಶ್ವರ್ಯ ಬೇಕು ಒಳ್ಳೆ ಮನಸ್ಸಿನ ಜನರಿಗೆ, ದಾನಿಗಳಿಗೆ. ಅದು ಇನ್ನೊಬ್ಬನಿಗೆ ತಲುಪುತ್ತದೆ, ಅದು ಇನ್ನೊಬ್ಬನ ದುಃಖಗಳನ್ನು ಒರೆಸುತ್ತೆ, ಅದು ಇತರರ ಹೊಟ್ಟೆಯನ್ನು ತುಂಬುತ್ತೆ, ಅದು ಇತರರ ಮೈಯ ಮಾನ ಮರ್ಯಾದೆ ಮುಚ್ಚುತ್ತೆ, ಅದು ಇತರರಿಗೆ ತಲುಪುತ್ತೆ. ಆ ಐಶ್ವರ್ಯ ಅಂಥವನಿಗೆ ಸಿಗಬೇಕು, ಜಿಪುಣನಿಗೆ ಅಲ್ಲ. ಹಣ ತೆಗೆದುಕೊಂಡರೆ ಪ್ರಯೋಜನವಿಲ್ಲ ಸ್ವಾರ್ಥಿಗೆ. ಸ್ವಾರ್ಥ, ನಾನು ಬದುಕಬೇಕು. ದೇವರ ವಾಕ್ಯ ಸ್ವಾರ್ಥದ ಬಗ್ಗೆ ನಡೆಯುತ್ತದೆ. ಸ್ವಾರ್ಥ ಅಂದರೆ ನಾನು ಬದುಕಬೇಕು, ನಾನು ಮೇಲೆ ಬರಬೇಕು, ಬರೀ ನನ್ನ ಅಧಿಕಾರ ನಡೆಯಬೇಕು, ನನ್ನ ಮಾತುಗಳೇ ನಡೆಯಬೇಕು, ನನ್ನ ಇಚ್ಛೆ ನಡೆಯಬೇಕು. ನಾನು 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 ಅವನು ಎಂಬುದು ಇಲ್ಲವೇ ಇಲ್ಲ, ಅವಳು ಎಂಬುದು ಇಲ್ಲವೇ ಇಲ್ಲ. ನಾನು. ಸಹೋದರ ಸಹೋದರರೇ, ದೇವರು ಮನುಷ್ಯರಲ್ಲಿ ಇಂಥ ಸ್ವಾರ್ಥ ಇಟ್ಟುಕೊಂಡಿದ್ರೆ ಇವತ್ತು ನಾವು ಇಂಥ ಬದುಕು ನಮಗೆ ಸಿಗುತ್ತಿತ್ತೆ. ದೇವರು ಉದಾರಿ. ದೇವರು ತನ್ನ ಬಗ್ಗೆ ಯಾವತ್ತೂ ಯೋಚಿಸಿಲ್ಲ. ಎಲ್ಲವನ್ನ ಮನುಷ್ಯನಿಗಾಗಿ ಸೃಷ್ಟಿಸಿದರು. ಆದಿಕಾಂಡ 1 ಹೇಳುತ್ತೆ, ದೇವರು ಈ ಲೋಕದಲ್ಲಿ ಸರ್ವ ರೀತಿಯ ಗಿಡಗಳನ್ನು, ಸರ್ವ ರೀತಿಯ ಪ್ರಾಣಿಗಳನ್ನು, ಸರ್ವ ರೀತಿಯ ವಸ್ತುಗಳನ್ನು ಎಲ್ಲವನ್ನ ಸೃಷ್ಟಿಸಿದರು. ಉದಾರತೆ ದೇವರದು. ಇಷ್ಟಕ್ಕೆ ಆ ದೇವರ ಉದಾರತೆ ನಿಲ್ಲಲಿಲ್ಲ. ದೇವರು ಸ್ವಾರ್ಥಿ ಆಗಲಿಲ್ಲ. ಮನುಷ್ಯರನ್ನು ಸೃಷ್ಟಿಸಿದರು, ತನ್ನ ರೂಪದಲ್ಲಿ ಸೃಷ್ಟಿಸಿದರು.
ಈ ಮನುಷ್ಯ ಒಂದು ದಿವಸ ಗರ್ವಕ್ಕೆ ಒಳಗಾಗುತ್ತಾನೆ. ಈ ಮನುಷ್ಯ ಇವತ್ತು ನನ್ನನ್ನು ಮರೆತು ತಾನೇ ದೊಡ್ಡವನೆಂಬ ಒಂದು ರೀತಿ ಅಹಂಕಾರಕ್ಕೆ ಒಳಪಡ್ತೆ ಎಂಬುದು ದೇವರು ಯೋಚಿಸ್ತಿಲ್ಲ. ದೇವರು ನನ್ನ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದರು. ದೇವರು ಉದಾರಿಯಾದರು. ಅವರ ರೂಪದಲ್ಲಿ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದರು. ಇಷ್ಟಕ್ಕೆ ದೇವರ ಉದಾರತೆನೇ ಇಲ್ಲಲಿಲ್ಲ. ಮನುಷ್ಯನು ಸ್ವಾರ್ಥಿ ಆದರು. ಮನುಷ್ಯನು ಹಲವು ಬಾರಿ ದೇವರನ್ನು ಅಲಕ್ಷಿಸಿದರು. ದೇವರು ಮನುಷ್ಯನನ್ನು ಪ್ರೀತಿಸುವುದು ಬಿಡಲಿಲ್ಲ. ದೇವರು ಮನುಷ್ಯನಿಂದ ನಿಂತರು. ಪ್ರವಾದಿಗಳನ್ನು ಕಳುಹಿಸಿ ಅವರನ್ನು ಸರಿದಾರಿಗೆ ತಂದರು. ಕೊನೆಗೆ ಯೋಹಾನನ ಶುಭ ಸಂದೇಶದಲ್ಲಿ ಅಧ್ಯಾಯ 3 ವಾಕ್ಯ 16 ಏನು ಹೇಳುತ್ತೆ? ದೇವರು ತನ್ನ ಏಕಮಾತ್ರ ಪುತ್ರನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟರು, ಸಮರ್ಪಿಸಿದರು. ಇದಕ್ಕಿಂತ ಉದಾರತೆ ಬೇರೊಂದು ಯಾವುದಿದೆ? ತನ್ನ ತಾನು ಏಕಮಾತ್ರ ಪುತ್ರನನ್ನೇ, ತನ್ನ ಪ್ರೀತಿಯನ್ನೇ ಲೋಕಕ್ಕೆ ಧಾರೆ ಎರೆದರು. ಅದು ದೇವರ ಪ್ರೀತಿ. ಸ್ವಾರ್ಥವಿಲ್ಲ, ತನ್ನ ಬಗ್ಗೆ ಯೋಚನೆ ಇಲ್ಲ. ಸಹೋದರ ಸಹೋದರರೇ, ನಾವೆಷ್ಟು ಸ್ವಾರ್ಥಿಗಳಾಗುತ್ತೇವೆ. ನಮ್ಮ ಜೀವನದಲ್ಲಿ ಆ ಸ್ವಾರ್ಥ ಎಷ್ಟೊಂದು ರೀತಿಯಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಒಬ್ಬ ಸ್ವಾರ್ಥಿ ವ್ಯಕ್ತಿ ತನ್ನ ಜೀವನದಲ್ಲಿ ಇತರರ ಬಗ್ಗೆ ಯೋಚಿಸುವುದಿಲ್ಲ. ಹಲವಾರು ಬಾರಿ ಎಷ್ಟೋ ಕುಟುಂಬದ ಸಮಸ್ಯೆಗಳನ್ನು ಆಲಿಸಿದ್ದೀನಿ. ಒಂದು ದಿವಸ ಒಬ್ಬರು ಬರ್ತಾರೆ ನನಗೆ. ನಾನು ಧ್ಯಾನಕೂಟಕ್ಕೆ ಹೋಗಿದ್ದೆ. ಆ ಧ್ಯಾನಕೂಟ ಹೋಗಿದ್ದಾಗ ಒಬ್ಬರು ಬರ್ತಾರೆ, ಫಾದರ್, ನನ್ನ ಗಂಡ ಮನೆಯಲ್ಲಿ ನನ್ನ ಬಗ್ಗೆ ಏನು ಯೋಚಿಸುವುದಿಲ್ಲ, ನನಗೆ ಖರ್ಚಿಗೆ ಹಣನೂ ಕೊಡೋದಿಲ್ಲ, ವರ್ಷಕ್ಕೆ ಒಂದು ಬಟ್ಟೆ ಉಡ್ದು ಕೊಡೋದಿಲ್ಲ. ನಾನು ಯಾರ್ಯಾರ ಹತ್ರ ಕೇಳಿ ಪಡಿಬೇಕು, ಬೇಕಾದಷ್ಟು ಹಣ ಇದೆ. ನನ್ನ ಗಂಡ ತುಂಬ ಸ್ವಾರ್ಥಿ, ಅವನಿಗೆ ಬೇಕಾದನ್ನೆಲ್ಲ ತಗೊಳ್ತಾರೆ, ಆದರೆ ನನ್ನ ಬಗ್ಗೆ ಯೋಚಿಸುವುದಿಲ್ಲ. ಸ್ವಾರ್ಥಿ ಗಂಡ. ಇದೇ ರೀತಿಯಲ್ಲಿ ನಾನೊಂದು ಪ್ರವಾಸಕ್ಕೆ ಹೊರಟಿದ್ದೆ, ಪಿಲ್ಗ್ರಿಮೇಜ್ಗೆ ಯಾತ್ರೆಗೆ ಹೊರಟಿದ್ದೆ. ಆ ಯಾತ್ರೆಯಲ್ಲಿ ನಮ್ಮ ಈ ಪಂಗಡದಲ್ಲಿ ಒಬ್ಬರು ಇದ್ದರು. ಆ ತಂದೆ ತನ್ನ ಮಕ್ಕಳು ಇದ್ದರು. ಆದರೆ ಈ ತಂದೆ ಇಲ್ಲ ಹೋದ್ರೆ ನಾನು ನೋಡ್ತೀನಿ, ಅವರೇ ಹೋಗ್ತಾರೆ, ಅವರೇ ಅವ್ರಿಗೆ ಬೇಕಾದಂತ ತಗೊಳ್ತಾರೆ. ಇಬ್ಬರು ಮಕ್ಕಳಿದ್ದಾರೆ, ಅವರಿಗೇನು ಬನ್ನಿ ಮಕ್ಕಳೇ, ನಾನೆಂತ ಇದಕ್ಕಂತ ಏನು ಕೊಡಲ್ಲ. ಎಂಥ ಸ್ವಾರ್ಥಿ ತಂದೆ. ಕಣ್ಣ ಮುಂದಿದ್ದ ಮಕ್ಕಳಿಗೆ ಏನು ಕೊಡದ ತಂದೆ, ಎಂಥ ಸ್ವಾರ್ಥಿ ತಂದೆ ನೋಡಿ. ಸಹೋದರ ಸಹೋದರರೇ, ಜೀವನ ಯಾತಕ್ಕಾಗಿ? ಒಬ್ಬ ತಂದೆ ಎನಿಸಿಕೊಂಡವನು ತನ್ನ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸುವುದನ್ನು ಎಂಥ ತಂದೆ, ಅಂಥ ಸ್ವಾರ್ಥಿ ತಂದೆ ಆಗಲಿಕ್ಕೆ ಸಾಧ್ಯ? ಈ ಜೀವನದಲ್ಲಿ ನಿಮಗೆ ಪ್ರತಿಯೊಬ್ಬರು ಜೀವನವನ್ನು ಕೊಟ್ಟಿದ್ದಾರೆ. ನನ್ನಂಥ ಒಂದು ಧಾರ್ಮಿಕ ಗುರು ನಾನು. ಒಬ್ಬ ಧಾರ್ಮಿಕ ಗುರುವಾಗಿ ನಾನು ಇತರ ಜನರ ಸೇವೆಗಾಗಿ ಇರುವವನು. ಒಂದು ವೇಳೆ ನನ್ನ ಜೀವನದಲ್ಲಿ ನಾನು ನನ್ನ ಸ್ವಾರ್ಥಕ್ಕಾಗಿ ಬದುಕಿದ್ದೇನೆ ಅಂತಾದರೆ, ನನ್ನ ಜನರ ಸೇವೆ ಮಾಡದಿದ್ದರೆ, ಬರೀ ನನ್ನ ಬಗ್ಗೆ ನಾನು ಚಿಂತನೆ ಮಾಡಿದರೆ, ನಾನು ಧರ್ಮಗುರು ಯಾತಕ್ಕಾಗಿ? ನನ್ನ ಜೀವನ ವ್ಯರ್ಥ. ಈ ಬಟ್ಟೆಯನ್ನು ತೊಟ್ಟು ಒಬ್ಬ ಧರ್ಮಗುರು ಆಗಲಿಕ್ಕೆ ನಾನು ಸಾಧ್ಯವಿಲ್ಲ. 10 ಜನರ ಸೇವೆಗಾಗಿ ಇರುವಂಥ ಒಬ್ಬ ಧರ್ಮಗುರು ನಾನು ಕರ್ತವ್ಯ ಮಾಡಬೇಕು. ಆ ಸ್ವಾರ್ಥ ನನ್ನಲ್ಲಿ ಇರಬಾರ್ದು. ಇಲ್ಲ, ಜನರನ್ನು ನನ್ನ ಒಳ್ಳೆಯದಕ್ಕೆ ಬಳಸಿಕೊಳ್ಬಾರ್ದು. ಜನರ ಹಿತಕ್ಕೆ ಒಬ್ಬ ಧರ್ಮಗುರು ಇರಬೇಕೇ ವಿನಃ ಒಬ್ಬ ತನ್ನ ಹಿತಕ್ಕಾಗಿ ಜನರು ಇದ್ದಾರೆ ಎಂಬುದನ್ನು ನನ್ನಂಥ ಧರ್ಮಗುರು ಯಾವತ್ತು ಯೋಚಿಸಬಾರ್ದು. ಇದು ನಿಸ್ವಾರ್ಥತೆ. ಯೇಸು ಯಾವತ್ತೂ ಇತರರ ಬಗ್ಗೆ ತನ್ನ ಬಗ್ಗೆ ಯೋಚಿಸ್ತಿಲ್ಲ. ಎಷ್ಟೇ ಸಮಯ ಆಗಲಿ, ಎಷ್ಟೇ ಕತ್ತಲೆ ಆಗಲಿ, ಎಷ್ಟೇ ಅವರಿಗೆ ಹಲವಾರು ಬಾರಿ ಅವರಿಗೆ ಸುಸ್ತಾಗಿದ್ದರು, ಯಾರೊಬ್ಬರನ್ನು ಅವರು ಹಿಂದೆ ಕಳಿಸಿಲ್ಲ. ಪ್ರತಿಯೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಹೋದರು. ಶಿಲುಬೆಯಲ್ಲಿ ತಾವು ಸಾಯುವಾಗ ಆ ಗಳಿಗೆಯಲ್ಲೂ ತನ್ನ ಬಗ್ಗೆ ಯೋಚಿಸಲಿಲ್ಲವರು, ಇತರರ ಬಗ್ಗೆ ಯೋಚಿಸಿದರು. ಸಹೋದರ ಸಹೋದರರೇ, ಇದು ನಿಜವಾದ ಜೀವನ. ಸ್ವಾರ್ಥದಿಂದ ಬರೋಣ. ಮುಂದೆ ದೇವರ ವಾಕ್ಯತೆ ತನ್ನನ್ನು ತಾನೇ ಸವೆಸಿ ಕೂಡಿಡುವವನು ಕೂಡಿರ್ತಾನೆ ಪರರಿಗಾಗಿ.
ಸಹೋದರ ಸಹೋದರರೇ, ಜೀವನದಲ್ಲಿ ನಾವು ಕೂಡಿರ್ತೇವೆ ಸ್ವಾರ್ಥದಿಂದ, ಜಿಪುಣತೆಯಿಂದ ಕೂಡಿರ್ತೇವೆ. ಕೊನೆಗೆ ಏನಾಗುತ್ತೆ? ನಾವು ಕೂಡಿಟ್ಟಂಥ ಆಸ್ತಿ, ತಮ್ಮ ಹಣ ಅಥವಾ ಜೀವನ ಏನು ಐಶ್ವರ್ಯ ಇದ್ದರೂ ಅದು ನಾವು ಕೂಡಿಟ್ಟದ್ದು ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಜೀವನದಲ್ಲಿ ಎಷ್ಟು ದಿನ ಈ ಆಯುಷ್ಯ ನಮ್ಮದು, ಯಾವಾಗ ನಾವು ಸಾಯ್ತೀವಿ ನಮ್ಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಯಾರೊಬ್ಬರು ಗ್ಯಾರಂಟಿ ನಮಗಿಲ್ಲ. ಯಾವ ಗಳಿಗೆಯಲ್ಲೂ ಸಾವು ಬರ್ಬೋದು ಸಹೋದರ ಸಹೋದರರೇ. ಆದರೆ ಆ ಸಾವೊಂದು ಬರುವಾಗ ನಮ್ಮ ಜೀವನದಲ್ಲಿ ನಮ್ಮ ಐಶ್ವರ್ಯ, ನಮ್ಮ ದುಡ್ಡು, ನಮ್ಮ ಆಸ್ತಿ, ಮನೆ ಯಾವುದನ್ನು ಕೊಂಡೋಗುವುದಿಲ್ಲ. ಎಲ್ಲ ಬಿಟ್ಟು ಹೋಗ್ತೀವಿ. ನಾವು ಈ ಚಿನ್ನವನ್ನು ಬಿಟ್ಟು ಹೋಗ್ತೀವಿ, ಹಣವನ್ನು ಬಿಟ್ಟು ಹೋಗ್ತೀವಿ, ಮನೆಯನ್ನು ಬಿಟ್ಟು ಹೋಗ್ತೀವಿ, ಆಸ್ತಿಯನ್ನು ಬಿಟ್ಟು ಹೋಗ್ತೀವಿ. ಏನು ನಾವು ಕೊಂಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ನಮ್ಮ ಜಿಪುಣತೆ, ನಮ್ಮ ಸ್ವಾರ್ಥ ಯಾವ ಪುರುಷಾರ್ಥಕ್ಕಾಗಿ, ಯಾವುದಕ್ಕಾಗಿ ಅದು? ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಜೀವನದಲ್ಲಿ ಸವೆಸಿ ನಿನ್ನನ್ನು ಕೂಡಿರ್ತೀಯ, ಯಾರು ತಿಂದ್ಬಿಡ್ತಾರೆ ಅದನ್ನು. ನಾನೊಂದು ವಿಚಾರಣಾ ಕೇಂದ್ರದಲ್ಲಿ ಸೇವೆ ಮಾಡ್ತಾ ಇದ್ದೆ. ಆ ವಿಚಾರಣಾ ಕೇಂದ್ರದಲ್ಲಿ ಒಬ್ಬರು ಮಹನೀಯರಿದ್ದರು. ಈ ಮಹನೀಯರು ತುಂಬ ಆಸ್ತಿಯನ್ನು ಕೂಡಿಟ್ಟಿದ್ದರು. ಅವರಿಗೆ ಅವರ ಹೆಂಡತಿ ತೀರಿ ಹೋಗಿದ್ದರು, ಆದರೆ ಮಕ್ಕಳಿರಲಿಲ್ಲ. ಒಬ್ಬ ದತ್ತುಪುತ್ರನ ಅವರು ಸಾಕಿದ್ರು. ಇವರು ಸತ್ತು ಹೋಗುವಾಗ ಆ ಒಂದು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಆ ದತ್ತುಪುತ್ರನಿಗೋಯ್ತು. ಜೀವನ ಪೂರ್ತಿ ಇವರು ಕೂಡಿಸಿದಂತಾದಂಟು ತುಂಬ ಹಣ ಇತ್ತು, ಆದರೆ ಯಾರಿಗಾಗಿ ಕೊಡುವುದು? ಕೊಟ್ಟರು ಅದು ಒಳ್ಳೆ ಮನ ಕೊಡುವುದಲ್ಲ. ಅಂತ ಒಂದು ಆ ರೀತಿ ಸ್ವಾರ್ಥದಿಂದ ಬದುಕಿದ್ರು. ಆದರೆ ಸಾಯುವಾಗ ಎಲ್ಲವನ್ನು ಬಿಟ್ಟು ಹೋದರು. ಏನು ಕೊಂಡೋಗ್ಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಅವರು ಸತ್ತ ನಂತರ ಈ ಸಾಕು ಮಗ ಎಲ್ಲವನ್ನು ದುಂದು ವೆಚ್ಚ ಮಾಡಿ ಹಾಳು ಬಿಟ್ಬಿಟ್ನ. ಆಸ್ತಿಯಲ್ಲೆಲ್ಲ ಮಾರಿಬಿಟ್ಟ. ಎಷ್ಟೊಳ್ಳೆ ಆಸ್ತಿಯನ್ನು ಮಾರಿಬಿಟ್ಟ. ಒಂದು ಕೆಲವೇ ತಿಂಗಳುಗಳಲ್ಲಿ ಆ ಸಾವಿನ ನಂತರ ಏನು ಉಳಿಯಲಿಲ್ಲ. ಏನು ವರ್ಷಗಟ್ಟಲೆ ಕೂಡಿಟ್ಟ ಹಣ, ಆಸ್ತಿ ಎಲ್ಲವೂ ಕ್ಷಣಾರ್ಧದಲ್ಲಿ ಹಾಳು ಎಂಬಂತೆ. ಏನು ಪ್ರಯೋಜನ? ನಾವು ಕೂಡಿರ್ತೀವಿ, ಜೀವನದಲ್ಲಿ ಯಾರೊಬ್ಬರಿಗೂ ಸಹಾಯ ಮಾಡದೆ, ಯಾರೊಬ್ಬರ ಕಷ್ಟಕ್ಕೆ ನಾವು ನೋವುಗಳಿಗೆ ಸ್ಪಂದಿಸದೆ, ಯಾರ ಜೀವನದಲ್ಲಿ ನಾವು ಇತರರಿಗೆ ಉಪಯುಕ್ತವಾಗದೆ ನಾವು ಸ್ವಾರ್ಥದಿಂದ ಬದುಕಿ ಕೂಡಿಟ್ಟಂಥ ಆಸ್ತಿ ಅದು ಯಾರ್ಯಾರು ತಿಂದು ಹೋಗುವಾಗ, ಅದು ವೇಸ್ಟ್ ಮಾಡುವಾಗ, ಹಾಳು ಮಾಡುವಾಗ ಎಂಥ ಒಂದು ನೋವು ನೋಡಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತನಗೆ ತಾನೇ ಜಿಪುಣನಾಗಿರೋನು ಯಾರ್ದಿಗೆ ತಾನೇ ಉದಾರಿಯಾಗುತ್ತಾನೆ. ಒಬ್ಬ ಜಿಪುಣ ಉದಾರಿಯಾಗಲಿಕ್ಕೆ ಸಾಧ್ಯವಿಲ್ಲ. ತನ್ನ ಸ್ವಂತ ಆಸ್ತಿಯಿಂದ ತಾನಾದರೂ ಸುಖ ಪಡುವುದಿಲ್ಲ. ಇತರರಿಗೆ ಬೇಡ, ನಿನಗಾದರೂ ಕಷ್ಟಪಟ್ಟು ಜೀವಿಸ್ತೀಯ, ಕಷ್ಟಪಟ್ಟು ತುಂಬ ದುಡಿದಿದ್ಯಾ, ನಿನಗಾಗಿ ಖರ್ಚು ಮಾಡು. ನೀನು ಒಳ್ಳೆಯದಾಗಿ ಊಟ ಮಾಡು, ನೀನು ಒಳ್ಳೆಯದಾಗಿ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಹೋಗಿ ಒಂದು ಪ್ರವಾಸ ಮಾಡು. ನಿನ್ನ ಜೀವನದಲ್ಲಿ ನೀನು ಒಳ್ಳೆ ಬಟ್ಟೆಯನ್ನು ತೋಡು, ಒಳ್ಳೆ ಜೀವನ ಜೀವಿಸು. ಕೂಡಿಡಬೇಡ, ಅದೆಲ್ಲ ವ್ಯರ್ಥವಾಗುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ತನಗೆ ತಾನೇ ಜಿಪುಣನಾಗಿರುವಂಥ ನೀಚತನ, ಜಿಪುಣನೇ ನೀಚತನ, ಕೆಟ್ಟತನ. ನಾವು ಜಿಪುಣನಾಗಿರಬಾರದು. ಪುನಃ ನೆನಪಿಸ್ತೇನೆ, ಯಾರ ಜೀವನಕ್ಕೆ ಒಳ್ಳೆಯದನ್ನು ಮಾಡಲು ಕೊಟ್ಟಂಥ ಆಸ್ತಿ ಐಶ್ವರ್ಯ ಕೂಡಿಟ್ಟು ದೇವರ ಮುಂದೆ ತಪ್ಪು ಮಾಡಬೇಡ. ಯಾರೊಬ್ಬರಿಗೆ ತಲುಪಬೇಕಾದ ಹಣ, ಆಸ್ತಿ ಪಾಸ್ತಿ ಅದೆಲ್ಲ ನಿನ್ನ ಜೀವನದಲ್ಲಿ ಇಟ್ಟುಕೊಂಡು ಯಾರಿಗೆ ರಸ್ತೆಯಲ್ಲಿ ಜೀವನ ನಡೆಸಿತು, ದುಃಖದಿಂದ ಜೀವನ ಕಳೆಯಲು, ತಮ್ಮ ಜೀವನ ಹಸಿವೆಯಿಂದ ಜೀವನ ಕಳೆಯಲು ಕಾರಣಕರ್ತನಾಗಬೇಡ. ನಿನ್ನ ಸ್ವಾರ್ಥದಿಂದಾಗಿ, ನಿನ್ನ ಜಿಪುಣತೆಯಿಂದಾಗಿ ಯಾರೋ ಕಷ್ಟಪಡುವವರಿದ್ದರೆ ಅದಕ್ಕೆ ದೇವರು ನಿನಗೆ ಒಂದು ದಿವಸ ಖಂಡಿತ ವಿಚಾರಿಸ್ತಾನೆ. ದೇವರ ತೀರ್ಪಿಗೆ ನೀನು ಬಲಿಯಾಗಬೇಕು. ದೇವರ ತೀರ್ಪು ನಿನಗೆ ಬಂದೇ ಬಿಡುತ್ತೆ. ನಾನು ಹಸಿದಿದ್ದೆ, ನೀನು ನನಗೆ ತಿಂಡಿಯನ್ನು ನೀಡಲಿಲ್ಲ. ನನಗೆ ಸೂರಿರಲಿಲ್ಲ, ಆದರೆ ನೀನು ನನಗೊಂದು ಸೂರನ್ನು ಕೊಡಲಿಲ್ಲ. ನಾನು
ಬಾಯಾರಿದ್ದೆ, ಒಂದು ತೊಟ್ಟು ನೀರನ್ನು ನೀನು ಕೊಡಲಿಲ್ಲ. ಎಲ್ಲಿ ದೇವ ನೀನು ಹಸಿದಿದ್ದೆ? ಎಲ್ಲಿ ದೇವ ನೀನು ಸೂರಿಲ್ಲದಂತಾಗಿದ್ದೆ? ಎಲ್ಲಿ ದೇವ ನೀನು ಮನೆ ಇಲ್ಲದೆ ಎಲ್ಲೋ ರಸ್ತೆಯಲ್ಲಿ ಮಲಗಿದ್ದೆ? ದೇವರು ಹೇಳ್ತಾರೆ, ಏನು ನಿನ್ನ ಅತಿ ಕಿರಿಯ ಚಿಕ್ಕ ಒಂದು ಸಹೋದರರಿಗೆ ನೀನು ಮಾಡಲಿಲ್ಲ, ನನಗೇನೇನು ಮಾಡಲಿಲ್ಲ, ನನಗೇನೇನು ಮಾಡಿಲ್ಲ. ನಾನು ನಿನಗೆ ಮಾಡಿದ್ದೆ, ನಾನು ನಿನಗೆ ಕೊಟ್ಟಿದ್ದೆ, ನೀನು ನನಗೆ ಕೊಡಲಿಲ್ಲ. ಅದಕ್ಕಾಗಿ ದೇವರು ನಿನ್ನನ್ನು ವಿಚಾರಿಸ್ತಾರೆ. ದೇವರ ಆ ವಿಚಾರಣೆಗೆ ನಿನ್ನ ಪಾತ್ರನಾಗಿರಬೇಕು. ನಿನ್ನ ಮೇಲೆ ದೇವರ ತೀರ್ಪು ಒಂದು ದಿನ ಬಂದೇ ಬರುತ್ತೆ. ಅದಕ್ಕಾಗಿ ಜೀವನ ಇರುವಾಗ, ಜೀವವಾಗಿರುವಾಗ ಯೋಚಿಸು. ಜಿಪುಣನಾಗಬೇಡ, ಉದಾರಿಯಾಗು. ಸ್ವಾರ್ಥದಿಂದ ಬದುಕಬೇಡ, ನಿಸ್ವಾರ್ಥಿಯಾಗು. ಇತರರ ಬಗ್ಗೆ ಯೋಚಿಸು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಇತರರ ಕಣ್ಣೀರನ್ನು ಒರೆಸು. ನಿನ್ನ ಜೀವನ ಒಳ್ಳೆಯದಾಗಲಿ. ಇತರರಿಗೋಸ್ಕರ ಬದುಕು. ಅದಕ್ಕೆ ಅರ್ಥವಿದೆ. ನಿನಗೋಸ್ಕರ ಬದುಕಿದರೆ ಅರ್ಥವಿಲ್ಲ. ಕೂಡಿಟ್ಟು ಇಡಬೇಡ, ಅದನ್ನು ಬೇರೆಯವರಿಗೆ ಕೊಡು. ದೇವರು ಕೊಟ್ಟಂದು ಕೂಡಿಡುವುದಲ್ಲ, ಕೊಡುವುದಕ್ಕೆ. ಅದನ್ನು ತಿಳಿದುಕೊಳ್ಳು. ಒಳ್ಳೆಯ ಜೀವನ ನಡೆಸು. ದೇವರು ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ನೀವು ಕೊಟ್ಟಂಥ ಜೀವನ ಎಂಬ ಕಾಣಿಕೆ, ಈ ಜೀವನದಲ್ಲಿ ಕೊಟ್ಟಿರುವ ಎಲ್ಲ ರೀತಿಯ ಈ ಲೌಕಿಕ ಐಶ್ವರ್ಯ ಎಲ್ಲವನ್ನು ನನ್ನ ಜೀವನದ ನನಗಾಗಿ ನಾನು ಜೀವಿಸದೆ, ನನಗಾಗಿ ನಾನು ಬದುಕದೆ, ನನ್ನ ಜೀವನದಲ್ಲಿ ಸ್ವಾರ್ಥದಿಂದ ಬದುಕದೆ, ಜಿಪುಣನಾಗಿ ಬದುಕದೆ, ಇತರರಿಗೋಸ್ಕರ ಬದುಕುವಂಥ ಉದಾರ ಮನಸ್ಸನ್ನು ಕೊಡಿರಿ. ಉದಾರ ಹೃದಯವನ್ನು ಕೊಡಿರಿ. ವಿಶಾಲ ಮನಸ್ಸನ್ನು ಕೊಡಿರಿ ದೇವ. ಇತರರ ಜೀವನದಲ್ಲಿ ನಾನು ಅವರ ದುಃಖವನ್ನು ಓರೈಸಲು, ಅವರ ಕಷ್ಟದಲ್ಲಿ ನಾನು ಸ್ಪಂದಿಸಲು, ಅವರ ಹಸಿವಿಗೆ ನಾನು ಅವರ ಹಸಿವನ್ನು ನಾನು ಅದನ್ನು ದೂರ ಮಾಡಲು ಒಳ್ಳೆಯ ಮನಸ್ಸನ್ನು ಕೊಡಿರಿ ದೇವ. ನನ್ನ ಆಶೀರ್ವದಿಸಿರಿ. ಉದಾರಿಯಾಗಿ ಜೀವಿಸಲು ನನಗೆ ನಿಮ್ಮ ಕರುಣೆ ದಯಪಾಲಿಸಿರಿ. ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ